ಇವತ್ತೊಂದು ನೀತಿ ಕಥೆಯೊಂದಿಗೆ ಬಂದಿದ್ದೇನೆ. ನನ್ನ ಕಥೆಯ ಹೆಸರು ಸಾಧು ಮತ್ತೆ ಬಡವ. ಇವರು ಸಾಧು, ಇವರು ಬಡವ. ಇದು ಅವನ ಮನೆ, ಇದು ಅವನ ತುಂಬಿ ತುಳುಕುತ್ತಿರುವ ಕುಟುಂಬ. ಒಂದು ಪುಟ್ಟದಾದ ಹಳ್ಳಿಯಲ್ಲಿ ಒಬ್ಬ ಬಡವನಾದ ಗ್ರಾಮಸ್ಥನಿದ್ದ. ಅವನಿಗೆ ಕುಟುಂಬದ ಕಷ್ಟಗಳಿಂದ ಬಹಳ ತ್ರಾಸವಾಗಿತ್ತು. ಹಾಗೆ ಒಂದು ದಿನ ಅವನ ಎಲ್ಲಾ ಕಷ್ಟಕ್ಕೆ ಪರಿಹಾರಕ್ಕಾಗಿ ಅವನು ಸಾಧು ಬಳಿ ಬಂದ. ಅವನು ಸಾಧು ಬಳಿ ಅವನ ಎಲ್ಲಾ ಕಷ್ಟವನ್ನು ಹೇಳಿದ. ಸ್ವಾಮಿ, ನಾನು ತುಂಬಾ ಬಡವ. ನನಗೆ ಹೆಂಡತಿ, ಮಕ್ಕಳು, ತಾಯಿ, ತಂದೆ, ಅತ್ತೆ, ಮಾವ ಎಲ್ಲರೂ ಇದ್ದಾರೆ. ಆದರೆ ನಾವು ವಾಸಿಸುವುದು ಪುಟ್ಟದಾದ ಮನೆಯಲ್ಲಿ. ಆ ಮನೆಯಲ್ಲಿದ್ದು ನಮಗೆ ಮೈ ಪರಿಚಿಕೊಳ್ಳುವಂತಾಗಿದೆ. ಒಬ್ಬೊಬ್ಬರು ಸಿಡುಕುತ್ತಾರೆ, ಒಬ್ಬೊಬ್ಬರು ಜಗಳವಾಡುತ್ತಾರೆ, ಒಬ್ಬೊಬ್ಬರು ಕೂಗಾಡುತ್ತಾರೆ. ಈ ಪರಿಸ್ಥಿತಿಗಿಂತ ನನಗೆ ಸಾಯುವುದೇ ಒಳ್ಳೆಯದೆನಿಸುತ್ತದೆ. ಏನಾದರೂ ಮಾಡಿ ಸ್ವಾಮಿ. ಆಗ ಸಾಧುಗಳು ಕ್ಷಣಕಾಲ ಯೋಚಿಸಿ ಹೇಳುತ್ತಾರೆ, ಮಗು, ನಿನ್ನ ಎಲ್ಲಾ ಕಷ್ಟಗಳಿಗೆ ನನ್ನಲ್ಲಿ ಒಂದು ಪರಿಹಾರ ಇದೆ. ನೀನು ಒಪ್ಪಿಕೊಳ್ಳುವುದಾದರೆ ನಾನು ತಿಳಿಸುತ್ತೇನೆ. ಆಗ ಬಡವರಿಗೆ ತುಂಬಾ ಸಂತೋಷವಾಯಿತು. ಸಾಧುಗಳೇ ದಯವಿಟ್ಟು ಏನಿದ್ದರೂ ಹೇಳಿ, ನಾನು ಒಪ್ಪಿಕೊಳ್ಳುತ್ತೇನೆ. ಸಾಧುಗಳು ಕೇಳುತ್ತಾರೆ, ನೀನು ಯಾವುದಾದ್ರೂ ಪ್ರಾಣಿಯನ್ನು ನಿನ್ನ ಮನೆಯಲ್ಲಿ ಸಾಕುತ್ತಿರುವೆಯಾ? ಆಗ ಬಡವನು ಹೇಳುತ್ತಾನೆ, ಹಾ, ನಾನು ಕೋಳಿಗಳು, ಒಂದು ಹಸು ಮತ್ತು ಒಂದು ಆಡನ್ನು ಸಾಕುತ್ತಿರುವೆ ಸ್ವಾಮಿ. ಆಗ ಸಾಧುಗಳು ಹೇಳುತ್ತಾರೆ, ಹಾಗಾದರೆ ನೀನು ನಿನ್ನ ಎಲ್ಲಾ ಪ್ರಾಣಿಗಳನ್ನು ಮನೆಯೊಳಗೆ ಸೇರಿಸಿಕೋ. ಆಗ ಬಡವನಾದ ಗ್ರಾಮಸ್ಥ ಯೋಚಿಸುತ್ತಾನೆ, ಈ ಸಾಧಿಗೆ ತಲೆ ಕೆಟ್ಟಿದೆ. ಇವರಿಗೆ ತಲೆ ಕೆಟ್ಟಿದೇನು? ಯಾರಾದ್ರೂ ಪ್ರಾಣಿಗಳನ್ನು ಮನೆಯೊಳಗೆ ಸೇರಿಸಿಕೊಳ್ಳುತ್ತಾರೆ. ಇರಲಿ ಬಿಡಿ, ನಾನು ಮಾಡುತ್ತೇನೆ. ಈ ಕಷ್ಟದಿಂದ ಭಾರಾದರೆ ಸಾಕು ಎಂದು ಹೋಗಿ ಅವನ ಎಲ್ಲಾ ಪ್ರಾಣಿಗಳನ್ನು ಒಂದೊಂದಾಗಿ ಮನೆಯೊಳಗೆ ಸೇರಿಸಿಕೊಳ್ಳುತ್ತಾನೆ. ಮರುದಿನ ಒಂದು ರಾತ್ರಿ ಕಳೆಯಿತು. ಮರುದಿನ ಅಳುತ್ತಾ ಬಂದು ಹೇಳುತ್ತಾನೆ, ಸಾಧುಗಳೇ, ನನ್ನ ಜೀವನ ಹಿಂದಿನಕ್ಕಿಂತ ಕೂಡ ಕಠಿಣವಾಗಿದೆ. ಏನಾದರೂ ಮಾಡಿ ಸ್ವಾಮಿ. ಆಗ ಸಾಧುಗಳು ಮಗಳನ್ನುತ್ತಾ ಹೇಳುತ್ತಾರೆ, ಹಾಗಾದರೆ ನೀನು ಕೋಳಿಗಳನ್ನು ಮನೆಯಿಂದ ಆಚೆ ಅಟ್ಟು. ಅವನು ಹೋಗಿ ಕೋಳಿಗಳನ್ನು ಮನೆಯಿಂದ ಆಚೆ ಅಟ್ಟುತ್ತಾನೆ. ಒಂದು ರಾತ್ರಿ ಕಳೆಯಿತು. ಮರುದಿನ ಪುನಃ ಅಳುತ್ತಾ ಬಂದು ಹೇಳುತ್ತಾನೆ, ಸಾಧುಗಳೇ, ನನ್ನ ಹಸು ಎಲ್ಲಾ ಕಡೆ ಸಗಣಿ ಮೂತ್ರ ಮಾಡಾಕಿದೆ. ಅದರಿಂದ ನನ್ನ ಮನೆ ಗಲೀಜಾಗಿದೆ. ಏನಾದರೂ ಮಾಡಿ ಸ್ವಾಮಿ. ಆಗ ಸಾಧುಗಳು ಮಗಳನ್ನುತ್ತಾ ಹೇಳುತ್ತಾರೆ, ಹಾಗಾದರೆ ನೀನು ಹಸುವನ್ನು ಆಚೆ ಕಟ್ಟು. ಅವನು ಹೋಗಿ ಹಸುವನ್ನು ಆಚೆ ಕಟ್ಟಿದ. ಒಂದು ರಾತ್ರಿ ಕಳೆಯಿತು. ಮರುದಿವಸ ಪುನಃ ಅಳುತ್ತಾ ಬಂದು ಹೇಳುತ್ತಾನೆ, ಸಾಧುಗಳೇ, ನನ್ನ ಆಡು, ನನ್ನ ಪುಸ್ತಕ, ಬಟ್ಟೆ ಎಲ್ಲವನ್ನು ತಿಂದು ಹಾಕಿದೆ. ಏನಾದರೂ ಮಾಡಿ ಸ್ವಾಮಿ. ಆಗ ಸಾಧುಗಳು ಪುನಃ ಮಗಳನ್ನುತ್ತಾ ಹೇಳುತ್ತಾರೆ, ಹಾಗಾದರೆ ನೀನು ಆಡನ್ನು ಹೆರಗೆ ಕಟ್ಟು. ಅವನು ಹೋಗಿ ಆಡನ್ನು ಹೆರಗೆ ಕಟ್ಟುತ್ತಾನೆ. ಕೆಲವು ದಿನಗಳಾದವು. ಅವರು ಒಂದು ದಿನ ಬಹಳ ಖುಷಿಯಿಂದ ಬಂದು ಹೇಳುತ್ತಾನೆ, ಧನ್ಯವಾದಗಳು, ನನ್ನ ಮನೆ ಈಗ ವಿಶಾಲವಾಗಿದೆ, ಸ್ವಚ್ಛವಾಗಿದೆ. ನಿಮಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸಾಧುಗಳು ಮುಗುಳ್ನಕ್ಕರು. ಅದೋದಂ ಕಶ್ಯ ಮೈಮಾನೋಪಚೀಯತೆ ಉಪರಿ ಕಶ್ಯ ಸರ್ವ ಏವಂ ದರಿದ್ರಯೇ. ಅಂದರೆ ನಮಗಿಂತ ಮೇಲಿನವರನ್ನು ನೋಡಿದರೆ ನಮ್ಮ ಜೀವನ ದರಿದ್ರ ಎನಿಸುತ್ತದೆ. ನಮಗಿಂತ ಕೆಳಗಿನವರನ್ನು ನೋಡಿದರೆ ನಮ್ಮ ಜೀವನ ಭಾಗ್ಯವೆನಿಸುತ್ತದೆ. ನಮ್ಮ ಸುಖ ದುಃಖಕ್ಕೆ ನಮ್ಮ ಮನಸ್ಸೇ ಕಾರಣ. ಆದ್ದರಿಂದ ನಮ್ಮ ಮನಸ್ಸನ್ನು ನಾವು ಒಳ್ಳೆಯ